ದಿನ ಮಾತ್ರೆಗ್ಲ ಶುಭ ದಿನ ಎಲ್ರಿಗೂ. ಇನ್ನು ಕಾಂಡೆನೆ ಕೋರಿ ಸಜ್ಮಲ್ ತೊಂದುಲ್ಲೇರು ಪೂವ ಪಣ್ಣೆ. ಇವತ್ತು ನಮ್ಮ ಮನೆಯ ಕೆಳಗಡೆ ರಕ್ತೇಶ್ವರಿ ಸ್ಥಾನ ಇದೆ. ಸಂಕ್ರಾಂತಿಗೆ ಅಲ್ಲಿ ಪೂಜೆ ಆಗುತ್ತೆ. ಬಟ್ ಇವತ್ತು ವಿಶೇಷವಾಗಿ ವರ್ಷದ ತಂಬಿಲ ಇತ್ತು, ಹಾಗಾಗಿ ಕೋಳಿಯ ತಲೆ ಕುಯ್ತಾರೆ. ಬೆಳಿಗ್ಗೆ ಒಂದು ಆಲ್ರೆಡಿ ತಲೆ ಕುಯ್ದಿದ್ರು, ಅದನ್ನ ಸುಕ್ಕ ಮಾಡಿದ್ದೆ ಕೋಳಿ. ಇವಾಗ ಸಂಜೆ ಮತ್ತೆ ಕೋಳಿ 2 ಕೋಳಿ ಒಂದು ದಿನದಲ್ಲಿ. ಸೊ ಇನ್ನು ಮತ್ತೊಂದು ಸಲ ಚಿಕನ್ಗೆಲ್ಲ ರೆಡಿ ಮಾಡಬೇಕು ನಾನು. ಇವತ್ತು 2 ಅಡುಗೆ ಚಿಕನ್ ಇದು. ಮತ್ತು ಬೇಳೆ ಸಾರು ಸ್ವಲ್ಪ ಮಾಡಿದ್ದೆ, ನನಗೆ ಬೇಕಾಗತ್ತಲ್ವ ಹಾಗಾಗಿ. ಹಾಗೆ ಪಲ್ಯನೂ ಕೂಡ ಇತ್ತು, ಕಚ್ಚಂಬರು ಕೂಡ ಇತ್ತು. ಹನಿಗೊಂಜಿ ಬೇಳೆ ಕೊಟ್ಟೆ ಡ್ರೆಸ್ ಪಾಡ್ನ ಉಂಡತ್ತ ಕೃಷ್ಣನ ಹಿಂದೆಕ್ಕ್ಯಾರೆ ಆಯ್ತೊಟ್ಟು ಕೃಷ್ಣನ ದೆಕ್ಕೊಂದಿರ್ಲೆ ಆಯ್ನ ಈರುಡು ಫುಲ್ ಬೊದ್ದುದಾತಂದು ಆಂಡ ದೆಕ್ಕದು ಕೃಷ್ಣ ಮಲ್ಲಾತನ ಕೃಷ್ಣ ಅವು ಪೂರ ಕೃಷ್ಣ ದೆಕ್ಕಿನ ಕೃಷ್ಣ ಇರು ಮಲ್ಲಾತಾರ ಅಯ್ಯ ಮಲ್ಲಾತೆ ಈ ದೆಕ್ಕು ಕೊಟ್ಟು ಬನ್ನಿ ಆನ್ ಮಲ್ಲಾತೆ ಆನ್ ದೆಕ್ಕುವೆಗೆ ಅಯ್ಯೋ ಅಂಗಿ ಪುರತುಲ ಚಂಡಿ ಬೊದುಲ್ದು ಪೋತೆ ಯಾವ ಜಾಸ್ತಿ ನೀರು ವೇಸ್ಟ್ ಮನ್ಪೊಡ್ಸಿ ಅವ ದಿನೇಶ್ ಅಣ್ಣ ಉಳ್ಳೇರತ್ತ ಅಪ್ಪ ಬಜ್ಜೆ ಕಲೆ ಒಂದು ಉಳ್ಳೇರು ಮೆದುಲೆ ಬೆಂದಿರಿಗೆ ಪಾಡುವ ಅಂದ್ರೆ ಬೆಂದಿರದ ಬಾಕಿಲಿಗೆ ಪಾಡ್ದೆ ಎಲ್ಟ್ ಪಾಲೆಡು ತುಂಬ ಒಂದು ಬರ್ಪುನ ಹೌದಕ್ಕೆ ಕುರೆ ಪೋತುಂಡ ಪಾಲೆಡು ಚೆಪ್ಪು ಅಂತ ಒಂತೆ ಕಾಣತ್ತಿತ್ತು ಬೆಂದಿರದ ದಿಕ್ಕೆಲ್ಗಿಂದ ಬೆಂದಿರದ ಬಾಕಿಲ್ದವಳು ಪಾಡ್ದಿತ್ತೆ ನಿಮುಜ್ಜನ ಉಳ್ಳೇರು ಬೇಲೆಗೆ ದಿನೇಶನ್ನೇ ಪೂವಪ್ಪಣ್ಣೆ ಬುಕ್ಕ ಶ್ರೀಧರಣ್ಣೆ ಬಜ್ಜೆ ಇಪ್ಪರ ಕ್ಲೀನ್ ಮಾಡ್ಕೊಂಡು ಉಳ್ಳೇರು ಅಂಡ ಕಲೆದ ಅಂಡ ಅಜತ್ತೊಂದು ಉಳ್ಳೇರು ಒಂದೊಂದು ತೊಂಡಿಗೆ ಕಲೆಯರ ಚಿಕನ್ ಉಂಡು ಕೋಡದ ನಕ್ಲೆಗ ಅಂಕೇನು ಈರುಳ್ಳಿ ಜೀರಿಗೆ ಸಾರು ಮಲ್ತೆ ಶೋಕಾಪುಂಡು ತರಕಾರಿ ದಾಲೆಜ್ಜಿ ಈರುಳ್ಳಿ ಜೀರಿಗೆ ತಾರ ಇಪ್ಪರ ಪಾಡ್ದು ಮಲ್ಪನು ಇಲ್ಲ ದಾಲ್ ಜನಪ್ಪ ಕಂಚರ ಟ್ರೈ ಮಾಡ್ತು ತೋಲಿ ಮಸ್ತ್ ಲಾಯ್ಕ್ ಹಾಕೊಂಡು ಯಾನ್ ಕುಂಟಾರ್ದು ಓದಿತ್ತೆ ಗೋಧಿ ಪಿದಾಯಿ ಒಂಚೂರು ದೊಂಬುಕ್ ಪಾಡ್ದಿತ್ತೆ ಬೇಡವರ ಉಲಾಯಿ ಕಾಣತ್ತದ ದೀಲ ಕೃಷ್ಣ ಪನ್ನಿ ಬಿ ಉಲಾಯಿ ಕಾಣತ್ತದ ಇದು ಮಲ್ತನ ತುಳ್ಳೆಗೆ ದಾಯ್ತಾಲ್ತನ ಈ ಪೂರ ತಿರ್ತೆ ಬಾಡಿ ಇತ್ತನೇ ಒಂದ್ ತೆಗೋದೆ ಇನ್ನು ಪೂರ ತಿರ್ತೆ ಬಾಡಿ ಯಾರಿತ್ತಾರ ಇನ್ನು ನಮ್ಮ ಮುಳು ಪೆರ್ಲ ಪುಡ್ಚೂರು ಹಂಚಿ ರಾಮೋತ್ಸವ ಉಂಡು ರಾಮ ಭಜನ ಮಂದಿರ ಉಂಡತೆ ಅದು ರಾಮೋತ್ಸವ ಅಂಚ ಕೊರಗಜ್ಜನ ನೇಮ ಪೂರ ಉಂಡು ಪೋಪುನ ಬೊಡ್ಸ ತುಪ್ಪು ನಾನು ಕೊರಗಜ್ಜನ ನೇಮ ತುತ್ತಿದ್ದಿ ನೇಟ ತೆಮ್ಮ ಹೊರತನೆ ಸರಿ ಕಮ್ಮಿ ಆಗ್ತಿದ್ವಿ ತೂಡು ಮಾಮಿಡಿ ಕೇರಳ ಪೋಡ ಬೊಡ್ಸ ಅಂತ ಅದು ಮಣ್ಣು ಒತ್ತಿ ಇಪ್ಪುನತ್ತ ಇನ್ನು ಯೋಗಿ ತಕ್ಕಲ್ಲಿ ಇದ್ದೀರ ಅದನ್ನು ಬಿಡಿದು ಪೋಯಿ ಬಂದು ನಾ ಇನ್ನೂರ ಕುಂಟುಂದು ಎಪ್ಪುಗೆ ಜಾಲ ಅರ್ಧ ಜಾಣ ನನ್ನದು ಲುಂಬೋಡು ಆಲೆಗೊಂದು ಹೊಸ ಥರದ ಡ್ರೆಸ್ಸಿದೆ ಇದೆ ಮೀಶೋಡು ಆಯ್ತು ಟೈಮ್ ನಿನಿಯೇ ಪಾಡ್ರೆಗೆ ಅವರೆಲ್ಲ ಲುಂಗುರ ಅಂದ ಪಾಡ್ರೆ ಡ್ರೈಯರ್ಗೆ ಪಾಂಡಾಗ ಓಡು ಕಡ್ಡೆ ತೆತ್ತಾಯಿ ನೆಕ್ಸ್ಟ್ ಟೈಮ್ ತೋಜಾಗ ಡ್ರೆಸ್ಸಿಂದ ಮೀಶೋಡ್ದು ತೆತ್ತೀನಿ ಅಂಚ ಇನ್ನೂರನೇ ಸುಬ್ರಹ್ಮಣ್ಯದ ಧರ್ಮಸ್ಥಳದ ಒಂದು ತೂಲ ಬಿರ್ಕಿನಿ ಆಯಿ ಗೋಧಿ ಅಲ್ಪ ಪಾಡೋಡ್ಸಿ ಅವಳ್ಕೊನೋದು ಪಾಡೋಡು ಕೋರಿ ತಿನ್ಪು ಅವಳು ಪಾಡೋಡ್ಸು ಅವಳ್ಕೊನೋದು ಪಾಡು ಕೋರಿ ತಿನ್ನಾಡು ಅವಳ ಅಡಿಪ್ಪೈತೆ ಅಲ್ಲಿ ಹುಟ್ಟಿದ್ದೇವರೆ ಹೊರ ಹೆಲ್ಪ್ ಮಲ್ಪೆ ಕೃಷ್ಣ ಬೊಕಾತೆ ಲೂಟಿ ಮನ್ಪೆ ಒಂದ್ ಸ್ವಲ್ಪ ಪೋಪುನಂಡ ಆಜರಕ್ಕೆ ಪೋಪು ನಕ್ಲು ಮನ ಚಕ್ಕ ಪಂಡೆದು ಪೋಪುನಂಡ ಆಜರಕ್ಕೆ ಅದು ಮುಕ್ಕಾಗ ಪೋಯಿನಿ ತೋಡು ಇನ್ನು ಬ್ಲಾಗ್ಗೆ ಮಲ್ದಿದ್ದೇನೆ ಬೇಲೆ ಇತ್ತಂಡ ಅಂತ ಬೇರೆ ನನಗನೆ ಕೊಡ್ತಾನೆ ಈ ಶನಿವಾರ ಜೋಕ್ಲೆ ಫುಲ್ ರಜೆ ಖುಷಿ ಬೇರೆಗೂ ಲಾಕ್ಡೌನ್ ಉಂಡಲ್ಲ ಜೋಕ್ಲೆಗೊಂದು ಬೇಜಾರ ಒಂದು ಶಾಲೆ ಪ್ಯಾರೆಂಟ್ಸ್ ಅಂತ ಖುಷಿ ಹಾಕೊಂಡು ಅನ್ಸ ಓಕೆ ಬೇಲೆ ಉಂಡೆ ಪೋಪುನಣ್ಣ ಬೇಗ ಬೇಲೆ ಮಲ್ಕೊಡತ್ತಾ ಪೊಕ್ಕ ತಿಕ್ಕುವೆ ಆಟಕ್ಕೆ ಬಿದ್ದಾಟಿಯ ಕೊರಗಜ್ಜನ ರಾಮೋತ್ಸವ ಭಜನ ಮಂದಿರದ್ದು ಹಣ್ಣಿನಕ್ಕೆ ಆಲ್ರೆಡಿ ಪೋತಾರೆ ಯಾನು ಪಚ್ಚು ಕೃಷ್ಣ ಇತ್ತೆ ಪೋಪ ಹಾಕ್ಲಿ ಬೇಗ ಪೋಯಿರಿ ಇನ್ನು ಲೇಟ್ ಹಾಕೊಂಡು ಕಜ್ಪೂರ ಬೆಚ್ಚ ಮಲ್ಪೊಳಕಂಚ ಲೇಟ್ ಅಂಡಿನ ಚೂರು ನಾನು ಪೋಪ ಒಕ್ಕ ತಿಕ್ಕುವೆನ್ ಬರ್ತಾಂಡೆ ತುಳುವ ನಾಡದ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ತುಳುವ ನಾಡದ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ
ಕೊರಗತನಿಯ ಕೊರಗತನಿಯ ಬಾಲದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾಲದೇವಿರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ತುಳುವ ನಾಡುದ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ ನಮ್ಮ ಕರಿಯಜ್ಜ ನಮ್ಮ ಕರಿಯಜ್ಜ ಕೊರಗತನಿಯಜ್ಜ. ಇಂಕ ಕೊರಗಜ್ಜನ ಈ ಪದ್ಯ ಮಸ್ತ್ ಇಷ್ಟ ಪನೊಂದಿಪ್ಪೆಯನು ನಮ್ಮ ಕೊರಗಜ್ಜನ ಮಹಿಮೆ ಇಡೀ ತುಳುನಾಡಿನಲ್ಲಿ ಅಪಾರ ಅಂತ ಹೇಳ್ಬೋದು. ಪ್ರೀತಿಸಿದವರಿಗೆ ಪ್ರೀತಿ ಕೊಡ್ತಾರೆ, ಕೆಟ್ಟ ಆಲೋಚನೆ ಮಾಡೋರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ನಮ್ಮ ಕೊರಗಜ್ಜ ಮಕ್ಕಳಿಗಂತೂ ತುಂಬ ಪ್ರೀತಿ ಪಾತ್ರರು. ಸೊ ಅದ್ರ ಯಕ್ಷಗಾನ ನೋಡೋಕ್ಕೆ ಅಂತ ನಾನು ಹೋದೆ, ನೋಡಿರಲಿಲ್ಲ, ಅದಕ್ಕೋಸ್ಕರ ಯಕ್ಷಗಾನ ನೋಡೋಕ್ಕೆ ಹೋದೆ. ನನಗೂ ಕೊರಗಜ್ಜನ ಕೆಲವೊಂದು ಏನು ಹೇಳ್ತಾರೆ ಮಹಿಮೆ ಅಂತ ಹೇಳ್ತಾರಲ್ಲ, ಅದು ನನಗೂ ಅನುಭವ ಆಗಿದೆ. ಯಾಕೆಂದರೆ ಒಂದು ಸಲ ನನ್ನ ATM ಕಾರ್ಡು ಕಳೆದು ಹೋಗಿತ್ತು. ಅಂದರೆ ಎಲ್ಲಿ ಇಟ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಹುಡುಕಿ ಸಾಕಾಗೋಯಿತು. ಅದು ATM ಕಾರ್ಡ್ ಬೇರೆ, ತುಂಬ ದುಡ್ಡಿಲ್ಲ ಅಂದರೂ ಕಾರ್ಡ್ ಕಳ್ಕೊಂಡ್ರೆ ಸ್ವಲ್ಪ ಭಯ ಜಾಸ್ತಿ ಅಲ್ಲ. ಒಂದೇ ಪ್ಲೇಸಲ್ಲಿ ಎಷ್ಟು ಸಲ ಹುಡುಕಿದ್ದೀನಿ ಅಂತೆಲ್ಲ, ತುಂಬ ಸಲ ಹುಡುಕ್ತೆ, ಬಟ್ ಸಿಗೇ ಇಲ್ಲ. ಕೊನೆಗೆ ಕೊರಗಜ್ಜನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದೆ ನಾನು. ಸೊ ಅವತ್ತೇ ಸಂಜೆ ಬಾಕ್ಸಲ್ಲಿ ಹುಡ್ಕೋವಾಗ ಅದರೊಳಗಡೆ ನಿಂತು. ಅಲ್ಲಿ ನಾನು ಎಷ್ಟು ಸಲ ಹುಡುಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ತುಂಬ ಸಲ ಹುಡುಕಿದ್ದಾರೆ. ಕಳೆದೋಗಿದ್ನ ಅಂದರೆ ಮರ್ತೋಗಿ ಏನಾದರೂ ವಸ್ತುನ ಆ ಕಡೆ ಈ ಕಡೆ ಇಟ್ಟರೆ ನಾವು ಕೊರಗಜ್ಜನಿಗೆ ಪ್ರೀತಿಯಿಂದ ಬೇಡ್ಕೊಂಡ್ರೆ, ಕೊರಗಜ್ಜ ಈ ಥರ ನಮ್ಮ ಕೈಯಿಂದ ಕಳೆದೋಗಿದೆ ಪ್ಲೀಸ್ ಹುಡುಕೊಡಿ ಅಂತ ಈ ಥರ ಭಕ್ತಿಯಿಂದ ಬೇಡ್ಕೊಂಡ್ರೆ ಕೊರಗಜ್ಜ ಖಂಡಿತ ಕೈ ಬಿಡಲ್ಲ. ಆ್ಯಕ್ಚುಲಿ ನನಗೆ ಆ ಕಾರ್ಡ್ ಸಿಕ್ತು, ಅದೇ ಪ್ಲೇಸಲ್ಲಿ ನಾನು ಎಷ್ಟು ಸಲ ಹುಡುಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆವಾಗ ಸಿಕ್ಕಿರಲಿಲ್ಲ, ಬಟ್ ಆಮೇಲೆ ನನಗೆ ಆ ಕಾರ್ಡ್ ಸಿಕ್ತು. ಸೊ ಇದೇ ಥರ ತುಂಬ ಸಣ್ಣ ಪುಟ್ಟ ವಿಷಯಕ್ಕಂತೂ ತುಂಬ ನನಗೆ ಕೊರಗಜ್ಜಂದು ಪವಾಡ ಅರ್ಥ ಆಗಿದೆ. ಸೊ ಹಾಗಾಗಿ ನಾನು ಕೊರಗಜ್ಜನ ಯಕ್ಷಗಾನ ನೋಡೋಕ್ಕೆ ಬಂದೆ. ಕೊರಗಜ್ಜನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ ಇತ್ತು. ಅಂದರೆ ನನಗೆ ಕೊರಗಜ್ಜನ ಬಗ್ಗೆ ಗೊತ್ತಿತ್ತು, ಬಟ್ ಅದರ ಹಿನ್ನೆಲೆ ಎಲ್ಲ ಗೊತ್ತಿರಲಿಲ್ಲ. ಕೊರಗಜ್ಜ ಹೇಗೆ ಜನಿಸಿದ್ದು ಮತ್ತು ಅವರು ಹೇಗೆ ನೆಲೆಯಾಗಿದ್ದು ಈ ಥರ ಎಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಯಕ್ಷಗಾನ ನೋಡೋಕ್ಕೆ ಬಂದೆ. ಸ್ವಲ್ಪ ಮಾತ್ರ ಯಕ್ಷಗಾನ ನಿಮಗೂ ತೋರಿಸ್ತೀನಿ ನಾನು, ಓಕೆನಾ? ಓಕೆ, ಯಕ್ಷಗಾನ ನೋಡಿ ಎಂಜಾಯ್ ಮಾಡಿ. ಅವಾಗ ಕಾಲ ಹಾಲಾತಿರಪ್ಪಿ ಕಾಲದ ಉಳ ಇತ್ತಿನ ನರಮಾಣಿಯರು ಹಾಲಾತೀರಿ ದೇವರಿಗೆ ಭೇದ ಉಂಡೆ ದೇವರು ಉಂಟು ಮಾಡ್ತಾನೆ ಈ ನರಮಾಣಿಯರಿಗೂ ಬೋಧನೆ ದಯ ಬಂಡೆ ಆದಿಡು ಬಿರ್ಮದೇವಿ 4 ವರ್ಣದ ಉಂಟು ಮಾಡ್ತೇನೆ. ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಇತ್ತೆಗೆ ಕಾಲಕ್ರಮೇಣ ಪಂಚಮೆರುಂಡಾನು ಇದ್ದವರ ಲೋಕಕ್ಕೆ ಸರಿಯಾದ ಕಣ್ಣುಗಳ ತೂನಾಗ ಸಾರ ಜಾತಿಗಳು ಐದ ಮಿತ್ರ ಜಾತಿ ಚಿತ್ತ ಜಾತಿ ಆ ಜಾತಿ ಈ ಜಾತಿ ಯಾನು ಕಾಡ ಕೊರಗೆ ಅದು ಸುತ್ತಿನ ಎನ್ನದಪ್ಪ ಬಿರುಮದೇವರಲ್ಲಿ ಅಕಲೆ ಉಂಡು ಮಂತ್ರಿಗೆ ಎಲ್ಲ ಉಂಟು ಮಾಡ್ತೀನಪ್ಪ ಮಗ ಅಕಲಾಗಿದ್ದಾಯ ಭೇದ ಮಿತ್ರ ಜಾತಿದ ಅಕಲೆಗೆ ಕಾಡ ಕೊರಗಿ ಅವಳು ಉಚ್ಚರ ಬರಲಿ ಮುಳು ಬರಿಯವೆ ಬರಲಿ ಮುಳು ಮುಚ್ಚವೆ ಬರಲಿ.
ನನ್ನದು ಮಗ ಭೂಲೋಕನು ಧರ್ಮ ರಕ್ಷಣೆ ಪುರಾವನ್ನು ಕರೆ ಓತಿ ಎತ್ತು ಭೂಲೋಕನು అతి ఆశ అంట ఆయన అవనతికి కారణ అప్పుడిగే నువ్వు మెలితిరిది యోచన మక్కున అప్పుడు అందయ్య ఎంకుల నెల ఆయనంచిన గుండెల మిత్తు కళ్ళసద మిత్తు కార్గిట్టిందంట మీకు బతిన అహంకారం ఎంచినావు ఎంచిన పుట్టిన మళ్ళీ విచారం చలి జోరుందా నీకు ಎಂಚಿನ ವಿಚಿತ್ರ ಸ್ವರೂಪ ಇಂಕೆ ಗೊತ್ತಾ ಅಂತ ಪೋಡು ಎನ್ನ ಕಣ್ಣು ಹೊರನೆ ಮಂಜುಂಡ ಬಡಿ ದಕ್ಕಿನ ಅನುಭವ ಅದು ಪೋಡು ಮಾಯ
ಕೊರಗಜ್ಜನ ಯಕ್ಷಗಾನ ಎಲ್ಲ ನೋಡಿ ಊಟ ಎಲ್ಲ ಮಾಡಿ, ನಾನು ಊಟ ಮಾಡುವಾಗ ಲೇಟ್ ಆಯಿತು. ವರಸಕ್ಕನವರೆಲ್ಲ ಬೇಗ ಊಟ ಮಾಡಿದ್ರು, ಅವ್ರ ಫ್ರೆಂಡ್ ಕೂತ್ಕೊಂಡಿದ್ರು. ನಾನು ಬರುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ನಾನು ಕೃಷ್ಣ ಬೇರೆ ಕಡೆ ಕೂತ್ಕೊಂಡಿದ್ದೆ. ಅವರೆಲ್ಲ ಊಟ ಮಾಡಿದರು ಬೇಗ, ನಾನು ಮಾತ್ರ ಬರುವಾಗ ಊಟ ಮಾಡಿದ್ದು. ಎಷ್ಟು 11 ಗಂಟೆ ಆಗಿದೆ ನಾನು ಊಟ ಮಾಡಿ ಬರುವಾಗ. ಸೊ ಖುಷಿ ಆಯಿತು ಯಕ್ಷಗಾನ ಎಲ್ಲ ನೋಡಿ, ಕೊರಗಜ್ಜನ ಬಗ್ಗೆ ತಿಳ್ಕೊಂಡು ಹೋಗಾಯಿತು. ನಮ್ಮ ಕೊರಗಜ್ಜನ ಮಹಿಮೆ ಮಾತೆರ್ನ ಮಿತ್ಲ ಇಪ್ಪಾಡು. ಎಲ್ಲರೂ ಕೊರಗಜ್ಜನನ್ನು ನಂಬಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೊರಗಜ್ಜನನ್ನು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. ಮಾತಿರೆಗ್ಲ ಶುಭರಾತ್ರಿ. ಕೃಷ್ಣ ಕೃಷ್ಣ ಮುರಿ ಕೃಷ್ಣ ಕೃಷ್ಣ ಮುರಿ ಕೃಷ್ಣ